ಏಸು ಕ್ರೈಸ್ತರಿಗೆ ಜನ್ಮ ನೀಡಿದ ಮಹಾಮಾತೆ ಪವಿತ್ರ ಮೇರಿ ಮಾತೆಯ ಜನ್ಮದಿನವಾಗಿರೋ ಇಂದು ಕರಾವಳಿಯ ಕೊಂಕಣಿ ಕ್ರೈಸ್ತರಿಗೆ ವಿಶೇಷ ದಿನ. ಮೇರಿ ಮಾತೆಯ ಹುಟ್ಟುಹಬ್ಬವನ್ನ ವಿಶೇಷ ರೀತಿಯಲ್ಲಿ ಆಚರಿಸೋ ಕ್ರೈಸ್ತರು ಇದನ್ನ ತೆನೆ ಹಬ್ಬ ಅಥವಾ ಬೆಳೆ ಹಬ್ಬ ಅಂತ ಆಚರಿಸ್ತಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೂವುಗಳನ್ನ ಎಸೆದು ಹೊಸ ಪೈರುಗಳನ್ನ ಹಿಡಿದು ಮೇರಿ ಮಾತೆಗೆ ಸ್ವಾಗತ ನೀಡ್ತಾರೆ. ಈ ಹಿನ್ನೆಲೆಯಲ್ಲಿ ಬಂಟ್ವಾಳ ತಾಲೂಕಿನ ಪೇರುವಾಯಿಯ ಫಾತಿಮಾ ಮಾತೆಯ ದೇವಾಲಯದಲ್ಲಿ ಮಂಗಳೂರು ಕ್ಯಾಥೋಲಿಕ್ ಧರ್ಮ ಪ್ರಾಂತದ ICYM ಸಂಘಟನೆಯ ಯುವ ನಿರ್ದೇಶಕ ವಂದನೀಯ ಅಶ್ವಿನ್ ಲೋಹಿತ್ ಕಾರ್ಡೋಜಾ ಬಲಿಪೂಜೆ ನೆರವೇರಿಸಿದರು. ದೇವಾಲಯದ ಧರ್ಮಗುರು ವಂದನೀಯ ಸೈಮನ್ ಡಿಸೋಜಾ ಅವರು ಉಪಸ್ಥಿತರಿದ್ದರು. ಕರಾವಳಿ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕೃಷಿಕರು ತಮ್ಮ ಬೆಳೆಗಳನ್ನು ಕೊಯ್ಯುವ ಸಮಯ. ಇದೇ ಸಮಯಕ್ಕೆ ಅಂದರೆ ಸೆಪ್ಟೆಂಬರ್ 8ರಂದು ಮೇರಿ ಮಾತೆಯ ಜನ್ಮದಿನ ಕೂಡ ಬರುತ್ತೆ. ಕೃಷಿಯ ಮೂಲಕ ಹೊಸ ಬೆಳೆಗಳು ಮನೆಗೆ ಬರುವ ಇದೇ ಸಂದರ್ಭದಲ್ಲಿ ಮೇರಿ ಮಾತೆಯ ಜನ್ಮದಿನ ಕೂಡ ಬರೋದ್ರಿಂದ ಕ್ರೈಸ್ತರು ಈ ದಿನವನ್ನ ತೆನೆ ಹಬ್ಬ ಅಂತ ಆಚರಿಸ್ತಾರೆ. ಮೋಂತಿ ಫೆಸ್ಟ್, ತೆನೆ ಹಬ್ಬ, ಬೆಳೆ ಹಬ್ಬ ಹೀಗೆ ಹಲವು ಹೆಸರುಗಳಿಂದ ಕರೆಯುವ ಈ ಹಬ್ಬಕ್ಕೆ ಕ್ರೈಸ್ತ ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆ ಕೂಡ ನಡೆಯುತ್ತೆ. ತಾವು ಬೆಳೆದ ಹೊಸ ಹೂವುಗಳನ್ನ ಹಲವು ವಿವಿಧ ಹೂವುಗಳನ್ನ ಮೇರಿ ಮಾತೆಗೆ ಸಮರ್ಪಿಸಿ ಕೃತಾರ್ಥರಾಗುತ್ತಾರೆ. ಚರ್ಚ್ಗಳಿಗೆ ತರುವ ಹೊಸ ಭತ್ತದ ಕಣಗಳನ್ನ ಧರ್ಮಗುರುಗಳು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಮೇರಿ ಮಾತೆಗೆ ಸಮರ್ಪಿಸುತ್ತಾರೆ. ಬಳಿಕ ಇದನ್ನ ಭಕ್ತರಿಗೆ ಹಂಚುವ ಮೂಲಕ ಎಲ್ಲರಿಗೂ ಅವಿಭಕ್ತ ಕುಟುಂಬದ ಸಾಮರಸ್ಯತೆಯ ಬಗ್ಗೆ ಸಂದೇಶ ನೀಡ್ತಾರೆ. ಭತ್ತದ ಕಣಗಳನ್ನ ಪಡೆದ ಬಳಿಕ ಭಕ್ತರು ಅದನ್ನ ಮನೆಗೆ ಕೊಂಡೊಯ್ದು ಸಿಹಿ ಪಾಯಸ ಮಾಡಿ ಕುಟುಂಬ ಸದಸ್ಯರೆಲ್ಲರೂ ಒಟ್ಟಾಗಿ ಸೇವಿಸುತ್ತಾರೆ. ಈ ಹಬ್ಬಕ್ಕೆ 300 ವರ್ಷಗಳ ಐತಿಹ್ಯವಿದ್ದು ಮಂಗಳೂರು ನಗರದ ಹೊರವ್ಯಾಪ್ತಿಯ ಪರಂಗಿಪೇಟೆಯಲ್ಲಿರುವ ಮೋಂತಿ ಮಾರಿಯಾನೋ ದೇವಾಲಯದಲ್ಲಿ ಆರಂಭವಾಯಿತು. ಈ ಹಬ್ಬ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಹಬ್ಬಕ್ಕೆ 9 ದಿನಗಳ ಮೊದಲು ಮಕ್ಕಳು ತಮ್ಮದೇ ಹಿತ್ತಲ ಬಗೆ ಬಗೆಯ ಹೂವುಗಳನ್ನ ಆಯ್ದು ಚರ್ಚ್ಗಳಲ್ಲಿ ಇರೋ ಮೇರಿ ಮಾತೆಯ ಪ್ರತಿಮೆಗೆ ಸಮರ್ಪಿಸುತ್ತಾರೆ. ಕೊನೆಯ ದಿನವಾದ ಇಂದು ಭತ್ತದ ತೆನೆಯನ್ನ ಆಶೀರ್ವಾದಿಸಿ ಎಲ್ಲರಿಗೂ ಹಂಚಲಾಗುತ್ತದೆ. ಕರಾವಳಿಯಲ್ಲಿ ಪ್ರಮುಖವಾಗಿ ಕೃಷಿ ಪ್ರಧಾನ ಕುಟುಂಬಗಳನ್ನ ಹೊಂದಿರೋ ಕ್ರೈಸ್ತ ಸಮುದಾಯಗಳು ಹೆಚ್ಚಾಗಿ ಈ ಹಬ್ಬವನ್ನ ಆಚರಿಸುತ್ತಾರೆ. ತಮ್ಮ ಪ್ರಥಮ ಬೆಳೆಯನ್ನ ದೇವರಿಗೆ ಸಮರ್ಪಿಸುವುದು ಹಾಗೂ ಮುಂದಿನ ಬಾರಿ ಉತ್ತಮ ಫಸಲು ನೀಡುವಂತ ದೇವರಿಗೆ ಪ್ರಾರ್ಥಿಸುವುದು ಹಾಗೂ ಹೊಸ ಫಸಲು ಸೇವಿಸುವ ದಿನ ಸಂಪೂರ್ಣ ಮಾಂಸಾಹಾರವನ್ನ ತ್ಯಜಿಸುವುದು ಈ ಹಬ್ಬಕ್ಕೆ ಇರೋ ಪ್ರಾಮುಖ್ಯತೆ ಎಂದು ವಂದನೀಯ ಅಶ್ವಿನ್ ಲೋಹಿತ್ ಕಾರ್ಡೋಜಾ ಅವರು ಹೇಳಿದ್ದಾರೆ. ಇವತ್ತು ಹೊಸ ತೆನೆಯನ್ನು ನಾವು ದೇವರಿಗೆ ಅರ್ಪಿಸಿದ್ದೇವೆ. ಆ ಹೊಸ ತೆನೆಯನ್ನು ಆಶೀರ್ವಾದಿತಗೊಂಡ ತೆನೆಯನ್ನು ಮನೆಯಲ್ಲಿ ಸದಸ್ಯರೊಂದಿಗೆ ಕುಟುಂಬದ ಸದಸ್ಯರೊಂದಿಗೆ ನಾವು ಸೇವಿಸಿರುವಾಗ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರು ಉತ್ತಮವಾದ ಪರಿಸರ ಪ್ರಕೃತಿಯನ್ನು ದೇವರು ನಮಗೆ ನೀಡಿದ್ದಾರೆ. ಮೇರಿ ಮಾತೆಯ ಹುಟ್ಟುಹಬ್ಬವಾಗಿ, ಕೃಷಿಕರಿಗೆ ಬೆಳೆ ಹಬ್ಬವಾಗಿ, ಹೂ ಎಸೆಯುವ ಮಕ್ಕಳಿಗೆ ಮಕ್ಕಳ ಹಬ್ಬವಾಗಿ ಆಚರಿಸುವ ಈ ವಿಶೇಷ ಸಂದರ್ಭದಲ್ಲಿ ಎಲ್ಲ ಕ್ರೈಸ್ತ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಈ ಹಬ್ಬದ ಮೂಲಕ ಕುಟುಂಬ ಸಂಬಂಧಗಳು ಹೇಗೆ ಗಟ್ಟಿಯಾಗಿರಬೇಕು ಅನ್ನೋ ಸಂದೇಶ ಕೂಡ, ಜೀವನಕ್ಕೆ ಹಬ್ಬಗಳು ಹೇಗೆ ಮೌಲ್ಯವನ್ನ ಹೆಚ್ಚಿಸುತ್ತೆ ಅನ್ನೋ ಜೀವನ ಮಾರ್ಗ ಕೂಡ ತೋರಿಸುತ್ತದೆ ಎಂದು ವಂದನೀಯ ಸೈಮನ್ ಡಿಸೋಜಾ ಅವರು ಹೇಳಿದ್ದಾರೆ. ನಂತರ ಆಶೀರ್ವದಿಸಿದಂತಹ ತೆನೆಗಳನ್ನು ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ತೆಗೆದುಕೊಂಡು ಹೋಗಿ ಅದನ್ನು ಹಾಲಿನಲ್ಲಿ ಅಥವಾ ಪಾಯಸದೊಂದಿಗೆ ಬೆರೆಸಿ ನಮ್ಮ ಕುಟುಂಬದ ಐಕ್ಯತೆ, ಸಹಬಾಳ್ವೆಯನ್ನು ಈ ಮೂಲಕ ಸಾರುತ್ತಾರೆ.